ಕಾಪು ವಿದ್ಯಾನಿಕೇತನ ಸಮೂಹ ಸಂಸ್ಥೆಯು ಐಸಿಎಸ್ಐ ಬೋರ್ಡ್ ಪರೀಕ್ಷೆಯಲ್ಲಿ 100% ಫಲಿತಾಂಶವನ್ನು ಪಡೆಯಲು ಕಾರಣೀಭೂತರಾದ ವಿದ್ಯಾರ್ಥಿಗಳನ್ನ ಮತ್ತು ಉತ್ತಮ ಅಂಕ ಗಳಿಸಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ನಡೆದ ಅಭಿನಂದನೆ ಮತ್ತು ಬೀಳ್ಕೊಡುಗೆ ಕಾರ್ಯಕ್ರಮ ಅದ್ದೂರಿಯಾಗಿ ಸಂಪನ್ನಗೊಂಡಿತು. ಈ ಸಂದರ್ಭದಲ್ಲಿ ಉತ್ತಮ ಅಂಕ ಗಳಿಸಿ ಸಾಧನೆಗೈದ ಚಿರಾಗ್ ಆಶೀಶ್ರನ್ನ ಅಭಿನಂದಿಸಲಾಯಿತು. ವಿದ್ಯಾನಿಕೇತನ ಸಮೂಹ ಸಂಸ್ಥೆಯ ಸಂಚಾಲಕರಾದ ಕೆಪಿ ಆಚಾರ್ಯ ಅಧ್ಯಕ್ಷತೆಯನ್ನು ವಹಿಸಿದರು. ಈ ಸಂದರ್ಭ ಪತ್ರಕರ್ತ ರಾಕೇಶ್ ಕುಂಜೂರು, ಸಂಸ್ಥೆಯ ಮುಖ್ಯಸ್ಥೆ ಶ್ವೇತಾ ಐತಾ, ಮುಖ್ಯ ಶಿಕ್ಷಕಿ ಸ್ಮಿತಾ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಆಭರಣ ಹಾಕಬೇಕಾಗಿಯೇ ಇಲ್ಲ. ಆ ಒಂದು ಕಾನ್ಫಿಡೆನ್ಸ್ ಎಂಬ ಒಂದು ಆಭರಣ ನಿಮ್ಮ ಒಳಗೆ ಧರಿಸಿದ್ರೆ ದಟ್ ಇಸ್ ದ ಬ್ಯೂಟಿಫುಲ್ ಇನ್ ಯು. ಈ ರೂಮಲ್ಲಿ ವೆನ್ ಯು ಸಿ ಎವ್ರಿ ಒನ್, ಯು ಕ್ಯಾನ್ ಸಿ ನಾಟ್ ಎವ್ರಿ ಒನ್ ಈಸ್ ಸಿಮಿಲರ್, ರೈಟ್? ಐ ಕಾಂಟ್ ಸಿ ಎನಿ ಒನ್ ಇನ್ ದ ಫಸ್ಟ್ ರೋ ಹೂ ಈಸ್ ಸಿಮಿಲರ್ ಟು ಅನದರ್ ಪರ್ಸನ್. ವಿ ಆರ್ ಆಲ್ ಡಿಫರೆಂಟ್, ವಿ ಆರ್ ಆಲ್ ಸ್ಪೆಷಲ್. ಬಟ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಈಸ್ ಟು ಐಡೆಂಟಿಫೈ ಹೂ ವಿ ಆರ್. ಸಂಸ್ಥೆ ಬೆಳೀತಾ ಇಲ್ಲ, ಆ ಸಂಸ್ಥೆಗೆ ವಿದ್ಯಾರ್ಥಿಗಳ ದಾಖಲಾತಿ ಆಗ್ತಾ ಇಲ್ಲ, ಅಲ್ಲಿಯ ರಿಸಲ್ಟ್ ಪೂರ್ ಇದೆ, ಎಲ್ಲ ಮಾತುಗಳು ಕೂಡ ಹೊರಗಿಂದ ಕೇಳಿ ಬರ್ತಾ ಇತ್ತು. ಆದರೆ ಇವತ್ತು ಖುಷಿಯನ್ನು ಪಡ್ತಕ್ಕಂಥದ್ದು